Welcome back after the short commercial break. ಇದು ಹ್ಯಾಂಗ್ಯೋ ಐಸ್ ಕ್ರೀಮ್ ಆಟ ವಿಶೇಷ ಕಾರ್ಯಕ್ರಮ. Well, we have our next participant. So ಇದೊಂದು ಬೇರೆ ತರ ಗೇಮ್. So well, hi, your good name? ಅಪೂರ್ವ ಅವರೇ, ನೀವು ಸ್ಟಾರ್ಟ್ ಏನಾ? ಓಕೆ, ನಾನು ಸ್ಟಾರ್ಟ್ ಇರಲಿಲ್ಲ, ಅಷ್ಟು ಬೇಗ ಸ್ಟಾರ್ಟ್ ಆಗಿಬಿಟ್ಟಿದೆ. ಓಕೆ, ಅಪೂರ್ವ ಅವರೇ, ಇದಕ್ಕಿಂತ ಮುಂಚೆ ಐಸ್ ಕ್ರೀಮ್ ತಿಂದಿದ್ದೀರಾ ನೀವು? ಎಷ್ಟು ಸರಿ ತಿಂದಿದ್ದೀರಾ? ತುಂಬ ಸಲ. ಡಬ್ಬಾ ಕ್ವಶನ್ ಅಲ್ವಾ ನಂದು? ಇಲ್ಲ ಓಕೆ, ತೊಂದರೆ ಇಲ್ಲ. ಸೊ ಅದಕ್ಕೋಸ್ಕರ ಫಸ್ಟ್ ಕೇಳಬೇಕಲ್ವಾ, ಕೆಲವರು ಐಸ್ ಕ್ರೀಮೇ ಇಷ್ಟ ಇಲ್ಲ. ನಿಮ್ಗೆ ಏನಾದರೂ ಗೊತ್ತಾ ಈ ಜಗತ್ತಿನಲ್ಲಿ ಯಾರಾದರೂ ಐಸ್ ಕ್ರೀಮ್ ತಿನ್ನೋದವರು ಇದ್ದಾರಾ ಅಂತ ಹೇಳಿ? ಎವ್ರಿಬಡಿ ಈಟ್ಸ್ ಐಸ್ ಕ್ರೀಮ್, ರೈಟ್? ಓಕೆ, ಅದಕ್ಕೋಸ್ಕರ ಹೇಳಿದೆ ಸಿಲ್ಲಿ ಕ್ವಶನ್ ಅಂತ ಹೇಳಿ. ಸೊ ವೆಲ್, ನಾನು ಸ್ವಲ್ಪ ಮಾತಾಡೋದು ಜಾಸ್ತಿ, ಅದಕ್ಕೋಸ್ಕರ. ಸೊ ನೀವೇನು ಮಾಡ್ತಾ ಇರ್ತೀರಾ? ಇಷ್ಟು ಮಾತಾಡ್ತಾ ಇದ್ದೆ. ಓಕೆ, ವೆಲ್, ಸೊ ಇವಾಗ ಏನು ಗೇಮ್ ಅಂತ ಹೇಳಿದರೆ, ನೀವು ಒಂದು ಸ್ಪೂನ್ನ ಐಸ್ ಕ್ರೀಮ್ ತಿನ್ನಬೇಕು, ತದನಂತರ ನೀವು ಐ ಲವ್ ಹ್ಯಾಂಗ್ಯೂ ಅಂತ ಹೇಳಬೇಕು. ಓಕೆ, ಸೊ ವಾಟ್ ಯು ಹ್ಯಾವ್ ಟು ಡೂ ಈಸ್ keep on eating the ice cream, and after that you have to say I love you hangyo. Eat one ice cream, I love you hangyo. Okay, you have exactly 30 seconds. Okay, 30 seconds ಅಲ್ಲಿ ಎಷ್ಟು ಸತಿ I love you hangyo ಹೇಳ್ತೀರಾ, so that counts. Okay, so ನಮ್ಮ ಪಕ್ಕದವರು ಇದ್ದಾರೆ. ಹಾಯ್. ಓಕೆ, ನಿಮಗೆ ಗೇಮ್ ಇಲ್ಲ ಅಂತ ಎನಿಸ್ಕೋಬೇಡಿ, ನಿಮಗೂ ಕೂಡ ಒಂದು ಗೇಮ್ ಇದೆ. ಏನಪ್ಪ ಅಂತ ಹೇಳಿದ್ರೆ, ಅವರು ಎಷ್ಟು ಸತಿ ಹೇಳ್ತಾರೆ ನೋಡಿ, ಅದನ್ನ ನೀವು ಕೌಂಟ್ ಮಾಡಬೇಕು. ಓಕೆ, ಐ ಲವ್ ಯು ಹ್ಯಾಂಗ್ಯೋ ಎಷ್ಟು ಸತಿ ಹೇಳ್ತಾರೆ ನೋಡಿ, ಅದನ್ನ ನೀವು ಕೌಂಟ್ ಮಾಡಬೇಕು. ಓಕೆ ಓಕೆ, ಯಾಕಂದರೆ ನೀವು ಆಡಬೇಕಾದ್ರೆ ಇವ್ರು ಕೌಂಟ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಚೀಟಿಂಗ್ ನೋ ಚೀಟಿಂಗ್, ನೋ ಸೆಟ್ಟಿಂಗ್. ಓಕೆ, ವೆಲ್, ಇದು ನಿಮ್ಮ ಐಸ್ ಕ್ರೀಮ್ ಗೊತ್ತಾಗತ್ತಲ್ವಾ? ಓಕೆ, ಸೊ ಟೈಮ್ ಚಾಲು ಆಗುತ್ತೆ ಈಗ. ಓಕೆ, 3, 2, 1 ಆ್ಯಂಡ್ ಯು ಹ್ಯಾಂಗ್ ಯೋ ಐಸ್ ಕ್ರೀಮ್. ವೆರಿ ಗುಡ್, ಗೋಯಿಂಗ್. ವೆರಿ ಗುಡ್. ಐ ಲವ್ ಹ್ಯಾಂಗ್ಯೋ. ಹಾಂ, ಹ್ಯಾಂಗ್ಯೋ ಕರೆಕ್ಟ್. ಐ ಲವ್ ಹ್ಯಾಂಗ್ಯೋ. ಹಾಂ, ಹೋಗ್ಲಿ. ಐ ಲವ್ ಹ್ಯಾಂಗ್ಯೋ. ವೆರಿ ಗುಡ್. ಹಾಂ, ಐ ಲವ್ ಹ್ಯಾಂಗ್ಯೋ. ಐಸ್ ಕ್ರೀಮ್. ಹಾಂ, ಐಸ್ ಕ್ರೀಮೇ ಇಲ್ಲ ಸ್ಪೂನಲ್ಲಿ ನಿಮ್ಮದು. ಹಾಂ, ಹೊಡೀರಿ ಹಂಗೆ. ಐ ಲವ್ ಹ್ಯಾಂಗ್ಯೋ. ಹಾಂ, ಹೋಗ್ಲಿ. ಐ ಲವ್ ಹ್ಯಾಂಗ್ಯೋ. ಹೋಗ್ಲಿ. ಐ ಲವ್ ಹ್ಯಾಂಗ್ಯೋ. 4, ಐ ಲವ್ ಹ್ಯಾಂಗ್ಯೋ. 3, 2, ಐ ಲವ್ ಹ್ಯಾಂಗ್ಯೋ. 1, ಐ ಲವ್ ಹ್ಯಾಂಗ್ಯೋ. 0 and your time. ವಂಡರ್ಫುಲ್. ಐಸ್ ಕ್ರೀಮ್ ಚೆನ್ನಾಗಿತ್ತಾ? ತುಂಬ ಚೆನ್ನಾಗಿತ್ತಾ? ಓಕೆ, ಸೊ ಎಷ್ಟು ಸತಿ ಹೇಳಿದ್ರು ಮೇಡಮ್ ಅವರು? 11 ಟೈಮ್ಸ್ ಹೇಳಿದ್ದಾರೆ. ವಂಡರ್ಫುಲ್ 11 ಟೈಮ್ಸ್. ಗೊತ್ತಿಲ್ಲ, ವಿ ಹ್ಯಾವ್ ಪ್ಲಸ್ 3 more contestants. ಸೊ ಅವರು ನಿಮಗಿಂತ ಜಾಸ್ತಿ ಹೇಳಿದ್ರೆ ಪ್ರೈಸ್ ಅವರಿಗೆ ಹೋಗುತ್ತೆ. ಎನಿವೇಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಪಾರ್ಟಿಸಿಪೇಟಿಂಗ್ ಆ್ಯಂಡ್ ಯು ಕ್ಯಾನ್ ಈಟ್ ಯು ಐಸ್ ಕ್ರೀಮ್. ಓಕೆ, ವೆಲ್, ಸೊ ಮೇಡಮ್ ನಿಮ್ಮ ಹೆಸರು ಹೇಳಿಲ್ಲ ನೀವು? ಹರ್ಷಿತಾ. ಓಕೆ, ಸೊ ಹರ್ಷಿತಾ ಅವರಿಗೆ ಒಂದು ಫ್ಲೇವರ್ ಬರಲಿ. ಓಕೆ, ವೆಲ್, ನನಗೆ ಗೊತ್ತಿಲ್ಲ, ಇದು ನೋಡಿದರೆ ಚಿಕ್ಕು ಥರ ಇದೆ. ಚಿಕ್ಕು ಇರ್ಬೋದಾ? ಒಂದು ಫ್ಲೇವರ್ ಟೇಸ್ಟ್ ಮಾಡಿ ನೋಡಿ. ಚಿಕ್ಕದು ಸ್ಮಾಲ್. ಬೇಗ ಹಂಗೆ. ಯಾವ ಫ್ಲೇವರ್? ಚಿಕ್ಕು. ಓಕೆ, ದಿಸ್ ಇಸ್ ಚಿಕ್ಕು ಫ್ಲೇವರ್. ಸೊ ಏನು ಮಾಡಬೇಕಂತ ಗೊತ್ತುಂಟಲ್ಲ? ಐ ಲವ್ ಯು ಹ್ಯಾಂಗ್ ಯು ಅಂತ ಹೇಳಬೇಕು. ಓಕೆ, ವೆಲ್, ಸೊ ಕ್ಯಾಮರಾ ನೋಡಿಬಿಟ್ಟು ತಿನ್ನಿ. ಓಕೆ, ನನ್ನನ್ನು ನೋಡಿಬಿಡಿ, ಮತ್ತೆ ಕನ್ಫ್ಯೂಸ್ ಆಗುತ್ತೆ. ಮೇಡಮ್, ಯು ಹ್ಯಾವ್ ಒನ್ ಎಕ್ಸ್ಟ್ರಾ ವರ್ಕ್. ವಾಟ್ ಈಸ್ ದ್ಯಾಟ್? ಯು ಹ್ಯಾವ್ ಟು ಕೌಂಟ್. ಓಕೆ, ಅವರು ಏನು ಹೇಳ್ತಾರೆ ಅದನ್ನು ಕೌಂಟ್ ಮಾಡಿದರೆ ಆಯಿತು. ಓಕೆ, ನೋ ಸೆಟ್ಟಿಂಗ್, ನೋ ಚೀಟಿಂಗ್, ನೋ ನಥಿಂಗ್. ಓಕೆ, ವೆಲ್, ಸೂಪರ್. ಮೇಡಮ್, ಗೆಟ್ ರೆಡಿ. ಓಕೆ, ಸೊ 3, 2, 1 ಆ್ಯಂಡ್ ಯು ಹ್ಯಾಂಗ್ ಯು ಐಸ್ ಕ್ರೀಮ್. ಐ ಲವ್ ಹ್ಯಾಂಗ್ಯೋ. ಓಕೆ, ಐ ಲವ್ ಹ್ಯಾಂಗ್ಯೋ. ಹಾಂ, ಸ್ವಲ್ಪ ಜಾಸ್ತಿ ಬರಲಿ ಐಸ್ ಕ್ರೀಮ್. ಹಂಗೆ ಬೀಳಕ್ಕಿಲ್ಲ. ಹಾಂ, ಐ ಲವ್ ಹ್ಯಾಂಗ್ಯೋ. ಓಕೆ, ಐ ಲವ್ ಹ್ಯಾಂಗ್ಯೋ. ಓಕೆ, ಐ ಲವ್ ಹ್ಯಾಂಗ್ಯೋ. ಹ್ಯಾಂಗ್ಯೋ. ಹಾಂ, ಹೋಗ್ಲಿ. ಹಾಂ, ಐ ಲವ್ ಹ್ಯಾಂಗ್ಯೋ. ಹಾಂ, ಹೋಗ್ಲಿ. I love ಮಾಸ್ಟರ್. ಐ ಲವ್ ಹ್ಯಾಂಗ್ಯೋ. ಜಾಸ್ತಿ ಐಸ್ ಕ್ರೀಮ್ ತಿನ್ಬೇಕು, ಜಾಸ್ತಿ. ಹಾಂ, ಐ ಲವ್ ಹ್ಯಾಂಗ್ಯೋ. ಹಾಂ, ಐ ಲವ್ ಹ್ಯಾಂಗ್ಯೋ. ಹಾಂ, ಎಸ್ ಆ್ಯಂಡ್ ಅದು ತಿನ್ನಿ, ತೊಂದರೆ ಇಲ್ಲ. ಓಕೆ, ಸೊ ನೋಡೋ ಎಷ್ಟು ಸತಿ ಹೇಳಿದ್ದಾರೆ ಅಂತ. 11 ಟೈಮ್ಸಾ? ಓಕೆ, ವೆಲ್, ಮ್ಯಾಚ್ ಮಾಡಿದ್ದೀರಾ ನೀವು. ಥ್ಯಾಂಕ್ ಯು ಸೋ ಮಚ್. ಯು ಕ್ಯಾನ್ ಈಟ್ ಯೋರ್ ಐಸ್ ಕ್ರೀಮ್. ಓಕೆ, ಸೊ ವಿ ಹ್ಯಾವ್ ಟು ಡೂ ದಿಸ್ ಹಿಯರ್, ಆ್ಯಂಡ್ ಇವತ್ತು ವರ್ಲ್ಡ್ಸ್ ಐಸ್ ಕ್ರೀಮ್ ಡೇ. ಸೊ ಅದಕ್ಕೋಸ್ಕರ ವಿ ಆರ್ ಹ್ಯಾವಿಂಗ್ ದಿಸ್ ಗೇಮ್ ಆಫ್ ಹ್ಯಾಂಗ್ಯೋ. ಸೊ ವೆಲ್, ನಿಮ್ಮ ಫ್ಲೇವರ್ ರೆಡಿ ಇದೆ. ವಾಟ್ ಯು ಹ್ಯಾವ್ ಟು ಡೂ ಇಸ್ ಯು ಹ್ಯಾವ್ ಟು ಈಟ್ ಒನ್ ಸ್ಪೂನ್ ಆಫ್ ಐಸ್ ಕ್ರೀಮ್, ದೆನ್ ಯು ಹ್ಯಾವ್ ಟು ಸೇ ಐ ಲವ್ ಯು ಹ್ಯಾಂಗ್ಯೋ. ಓಕೆ, ಹ್ಯಾಂಗ್ಯೋ. ಓಕೆ, ಹ್ಯಾಂಗ್ಯೋ, ಎಕ್ಸಾಕ್ಟ್ಲಿ. ಆ್ಯಂಡ್ ಯುವರ್ ಗುಡ್ ನೇಮ್? ಶ್ರೇಯಸ್. ಯುವರ್ ಗುಡ್ ನೇಮ್? ಪವನ್. So you are from Bangalore only, basically? Bangalore. You are from Bangalore. You have come all the way to eat your ice cream. No, like that. To celebrate ice cream day. Hostel, yeah. Hostel. Oh, you are studying here. Yeah. Well, super. You? Bangalore. Bangalore. Okay, wonderful. So what you have to do is you have to just count. Okay, hangyo. Okay. You have to eat and you have to say that. Okay. Ready? Yes, ready. And Bangalore people love ice creams more. We do. Yeah. And 3, 2, 1 and you hang your ice cream. I love hangyo. Yeah, very good. I love hangyo. Very good. Super. Fantastic. I love hangyo. I love hangyo.
I love Hangyo. ವೆರಿ ಗುಡ್, ಸೂಪರ್ ಗೋಯಿಂಗ್, ಸೂಪರ್ ಗೋಯಿಂಗ್. I love Hangyo. ವೆರಿ ಗುಡ್, ಫ್ಯಾಂಟಾಸ್ಟಿಕ್. I love Hangyo. ಸಕ್ಕದಾಗಿ ತಿಂತಾ ಇದ್ದಾರೆ ನೋಡಿ ಇವರು. I love Hangyo. ವೆರಿ ಗುಡ್, ಬೀಳಿಸ್ಕೊಂಡಲ್ಲ. I love Hangyo. I love Hangyo. I love Hangyo. ವೆರಿ ಗುಡ್. I love Hangyo. I love Hangyo. I love Hangyo. And time. 14 ಸೆಕೆಂಡ್ಸ್ ಹೇಳಿದಾರಾ? ಐ ಮೀನ್ 14 ಟೈಮ್ಸ್ ಹೇಳಿದ್ದಾರೆ. ವೆಲ್ ಡನ್, ಸೂಪರ್. ಹುಡುಗರಿಗಿಂತ ಜಾಸ್ತಿ. ಅಮ್ಮ ನೀವೆಲ್ಲ ಹೋಗ್ಬೋದು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಓಕೆ, ಸೊ ವಿ ಹ್ಯಾವ್ ಸೆಂಡ್ ದಮ್ ಬ್ಯಾಕ್ ಬಿಕಾಸ್ ಯು ಆರ್ ದ ಲೀಡಿಂಗ್ ನಾವು 14. And next is you can eat your flavor aram se. Hangyo, how was it? It was good. It was good, is it? Okay, well, you enjoyed the game too then. Well, so ನಮ್ಮ ಪವನ್ ಅವರಿದ್ದಾರೆ ನಮ್ಮ ಜೊತೆಗೆ. ಪವನ್ ಅವರೇ ಎಲ್ಲಿ ಕಾಲೇಜಲ್ಲಿ ಕಲಿತಾ ಇದ್ದೀರಾ? ಮಹೇಶ್ ಪಿ ಯು. ವಂಡರ್ಫುಲ್, ಸೂಪರ್. ಕ್ಯಾನ್ ವಿ ಹ್ಯಾವ್ ಐಸ್ ಕ್ರೀಮ್ ಫಾರ್ ಪವನ್ ಪ್ಲೀಸ್? ಎಸ್. ಸೊ ನನಗೆ ಗೊತ್ತಿಲ್ಲ ನಿಮ್ಗೆ ಯಾವ ಫ್ಲೇವರ್ ಬಂದಿದೆ ಅಂತ ಹೇಳಿ. ಸೊ ವೆಲ್, ಇದು ಸರ್ಪ್ರೈಸ್ ಇರಲಿ. ಓಕೆ, ಸರ್ಪ್ರೈಸ್ ಇರಲಿ. ಯು ಹ್ಯಾವ್ ಟು ಕೌಂಟೆಡ್. ಕೌಂಟೆಡ್. ಓಕೆ, 15 ಟೈಮ್ಸ್. ಐ ಹೋಪ್ ಯಾರು ವಿನ್ ಆಗ್ಬೋದು ನಿಮ್ಮ ಪ್ರಕಾರ? ಅವನೇ. ಈ ನನ್ನ ಮಗ ಚೆನ್ನಾಗಿ ತಿಂತಾನ, ಆದ್ರೆ ನೋಡುವಾಗ ನೀವು ತಿನ್ನೋ ಹಾಗೆ ಕಾಣ್ತೀವಿ. ಅದಕ್ಕೆ ಹೇಳ್ಬೇಕಲ್ಲ. ಅದಕ್ಕೋಸ್ಕರ ನೋಡುವ ಇವ್ರು ವಿನ್ ಆಗ್ತಾರೆ, ಅವ್ರು ವಿನ್ ಆಗ್ತಾರೆ ಅಂತ ಹೇಳಿ. ಪವನ್, ಗೆಟ್ ರೆಡಿ. ಯು ಹ್ಯಾವ್ ಟು ಈಟ್ ಇಟ್ ಪ್ರಾಪರ್ಲಿ ಆ್ಯಂಡ್ ಯು ಹ್ಯಾವ್ ಟು ಸೇ ಐ ಲವ್ ಯು Hangyo. ಓಕೆ, 3, 2, 1 and your time. I love you, Hangyo. I love Hangyo. I love Hangyo. I love Hangyo. I love Hangyo. ಬಾಡಿ ಹಂಗೆ, I love Hangyo. ಬ್ಯಾಟಿಂಗು I love Hangyo. ಸಖತ್ತು, I love Hangyo. ಅಲ್ಟಿಮೇಟು, I love Hangyo. ವೆರಿ ಗುಡ್, I love Hangyo. ಗುಡ್ಡು I love Hangyo. ಹಂಗೆ I love Hangyo. I love Hangyo. ಹೊಡೀರಿ, I love Hangyo. ಹೊಡೀರಿ. I love Hangyo. ಐಸ್ ಕ್ರೀಮೇ ಖಾಲಿ ಆಗ್ತಾ ಇದೆ. I love Yes, Hangyo. time. 16 times. Whoa, ಪವನ್, ಯು ರಾಕೆಟ್ ಮ್ಯಾನ್, ಯು ರಾಕೆಟ್. ಸೊ ಐಸ್ ಕ್ರೀಮು ಕೂಡ ಖಾಲಿ ಆಗಿದೆ ನೋಡಿ, ಹೆಂಗೆ ತಿಂದಿರ ನೋಡಿ. 16. ಓಕೆ, ಇನ್ನು ಸ್ವಲ್ಪ ಇದೆ, ಅದೊಂದು ಮುಗಿಸ್ಬಿಡಿ ಹಂಗೆ, ಪರವಾಗಿಲ್ವಾ? ಓಕೆ, ತೊಂದರೆ ಇಲ್ಲ. ಸೊ ಎನಿವೇಸ್, ಯೋರ್ ಫ್ರೆಂಡ್ ಹ್ಯಾಸ್ ಒನ್ ದಿಸ್, ಸೊ ಯು ಗೆಟ್ ಅ ಕೂಪನ್ ಇರ್ಬೋದು. ಸೊ ಅದನ್ನು ಶೇರ್ ಮಾಡ್ಕೊಂಡು ನಿಮ್ಗೆ ಇನ್ನೊಂದು ಐಸ್ ಕ್ರೀಮ್ ತಿನ್ಬೋದು. ವೆಲ್, ಓಕೆ, ಆ್ಯಂಡ್ ವಿ ಹ್ಯಾವ್ ಅ ಗಿಫ್ಟ್ ವೋಚರ್ ಫ್ರಮ್ Hangyo ಐಸ್ ಕ್ರೀಮ್ಸ್. ಸೊ this is Mr. Nikhil, the mall marketing manager of Forum Mall. So we'll be hand overing the gift. That is the coupon. Congratulations, buddy. Sir, thank you so much for giving us the prizes. Thank you so much, sir. Yeah. Congratulations for both of you. 50-50 karega? Chalo, bye. You can take your ice cream too. Thank you. Okay, so ice cream dinada ವಿಶೇಷದಂದು ಇನ್ನೊಂದು ಸೂಪರ್ ಸ್ಪೋರ್ಟಿವ್ ಗೇಮ್ ಇದೆ. ಹಲೋ ಸರ್, ನಿಮ್ಮ ಹೆಸರು? ಇಸ್ಮಾಯಿಲ್ ಕೆ. ವೆಲ್, ಸೂಪರ್. ನಿಮ್ಗೊಂದು ಇಂಟ್ರೆಸ್ಟಿಂಗ್ ಗೇಮ್ ಇದೆ. ತಿನ್ನೋಕ್ಕೆಲ್ಲ ಏನಿಲ್ಲ, ಬಟ್ ಚೆರಿ ನಿಮಗೆ ಲಾಸ್ಟ್ಗೆ ತಿನ್ಬೋದು. ಚೆರಿ ತಿಂದಿದ್ದೀರಾ ಇದಕ್ಕಿಂತ ಮುಂಚೆ? ತಿಂದಿದ್ದೀನಲ್ವಾ? ಅಫ್ಕೋರ್ಸ್, ಇದೆ ಸಿಲ್ಲಿ ಕ್ವಶನ್, ಅದಕ್ಕೋಸ್ಕರ. ಸೊ ವೆಲ್, ನೀವೇನು ಮಾಡಬೇಕಂತ ಹೇಳಿದರೆ, ಸ್ಟ್ರಾನ್ ಇಟ್ಕೊಂಡು ಅದರಲ್ಲಿ ಹಿಂಗೆ ಇಟ್ಕೊಂಡು ಅಲ್ಲಿ ಹೋಗಿ ಅದು ಹಾಕೋಬೇಕು. ಓಕೆ, ಅಷ್ಟೇ, ವೆರಿ ಸಿಂಪಲ್. ಗೊತ್ತಲ್ಲ ನಿಮಗೆ? ಓಕೆ, ಸೊ ಒಮ್ಮೆ ಟ್ರಯಲ್ ನೋಡ್ತೀರಾ? ಬೇಡ, ತೊಂದರೆ ಇಲ್ಲ. ಸೊ ಇಸ್ಮಾಯಿಲ್ ಅವರು ತುಂಬ ಹರಿಯಲ್ಲಿದ್ದಾರೆ, ಸಿನಿಮಾಗೆ ಹೋಗ್ಲಿಕ್ಕೆ ಇದೆಯಾ? ಅದಕ್ಕೋಸ್ಕರ. ಸೊ ವೆಲ್, ವಿದೌಟ್ ವೇಸ್ಟಿಂಗ್ ಮಚ್ ಟೈಮ್, ಸೊ 4 ಚೆರಿ ಎಷ್ಟು ಸೆಕೆಂಡ್ಸ್ ತಗೊಳ್ತೀರಾ ಅನ್ನೋದೇ ಗೇಮಿನ ಮಹತ್ವ. ಓಕೆ, ಆ್ಯಂಡ್ ವಿ ಹ್ಯಾವ್ 3 ಪಾರ್ಟಿಸಿಪೆಂಟ್ಸ್ ಆಲ್ಸೋ ಪಾರ್ಟಿಸಿಪೇಟಿಂಗ್. ಅವರು ನೋಡಿ ಫೋನಲ್ಲಿ ಬ್ಯುಸಿ ಇದ್ದಾರೆ. ಹೌದು, ಗೊತ್ತಾಯಿತು. ಓಕೆ, ಗೆಟ್ ರೆಡಿ. ಬಾಯಲ್ಲಿ ಇಟ್ಕೊಳ್ಳಿ. ಓಕೆ, 3, 2, 1 ಆ್ಯಂಡ್ ಯೋರ್ ಟೈಮ್. ಎಸ್, ವೆರಿ ಗುಡ್. ಹೋಗ್ಲಿ ಬಿಡಿ. ಇನ್ನೊಂದು ಬರಲಿ. ವೆರಿ ಗುಡ್. ಗಟ್ಟಿ ದಮ್ ಲಗಾಕೆ. ಅಯ್ಯ, ಇನ್ನೊಂದು ಹೋಗ್ಲಿ. ದಮ್ ಲಗಾಕೆ, ಐಸಾ ದಮ್. ವೆರಿ ಗುಡ್. ಯಾ, ಸೂಪರ್, ಫ್ಯಾಂಟಾಸ್ಟಿಕ್. ಹೋಗ್ಲಿ. ವೆಲ್, ಟೈಮ್. ಎಸ್, ಇಸ್ಮಾಯಿಲ್ ಸರ್, ನೀವು ಎಷ್ಟು ಸೆಕೆಂಡ್ಸ್ ಮಾಡಿದ್ದೀರಾ ಗೊತ್ತುಂಟಾ? 20 ಸೆಕೆಂಡ್ಸ್. 20 ಸೆಕೆಂಡ್ಸಲ್ಲಿ 2 ಹಾಕಿದ್ದೀರಾ. ಸೊ 2 ಮಾತ್ರ ಕೌಂಟ್. 4 ಹಾಕಿದರೆ ಇನ್ನೂ ಚೆನ್ನಾಗಿರ್ತಿತ್ತು. ವೆಲ್, ನೋಡುವ, ನಿಮ್ಮ ಫ್ರೆಂಡ್ಸ್ ಎಲ್ಲ ಟ್ರೈ ಮಾಡ್ತಾರಲ್ವಾ? 100%. ಯಾರು ನೀವು ಟ್ರೈ ಮಾಡ್ತೀರಾ? ಯಾ, ಓಕೆ, ಫ್ಯಾಂಟಾಸ್ಟಿಕ್. ಕ್ಯಾನ್ ವಿ ಹ್ಯಾವ್ ಸಮ್ ಚೆರೀಸ್ ಪ್ಲೀಸ್? ವೆಲ್, ವಿ ಹ್ಯಾವ್ ಅ ನೆಕ್ಸ್ಟ್ ಪಾರ್ಟಿಸಿಪೆಂಟ್. ಸರ್, ನಿಮ್ಮ ಹೆಸರು? ತೌಸೀರ್. ಏನು ಮಾಡ್ತಾ ಇದ್ದೀರಾ? College. ಓಕೆ, ಆ್ಯಂಡ್ ನಿಮಗೆಲ್ಲ ವಿಶ್ ಮಾಡಕ್ಕೆ ಮರ್ತೋಯ್ತು. ಈದ್ ಮುಬಾರಕ್ ಫಾರ್ ಎವ್ರಿಬಡಿ. ಓಕೆ, ಸೊ ವೆಲ್, ವೆರಿ ಸಿಂಪಲ್. ನೋಡಿದ್ರಲ್ವಾ? ಸೊ ಅವರು 20 ಸೆಕೆಂಡ್ಸ್ ತಗೊಂಡ್ರು 2 ಚೆರಿನ ಹಾಕೋಕೆ. ನೀವು 4 ಟ್ರೈ ಮಾಡಬೇಕು. ಓಕೆ, ಸೊ ಅಷ್ಟು ದಮ್ ಇರಲಿ. ಓಕೆ, ಡೀಪ್ ಬ್ರೆತ್ ಆ್ಯಂಡ್ 3, 2, 1 ಆ್ಯಂಡ್ ಯೋರ್ Hangyo ಟೈಮ್. ಗೋ. ಹಂಗೆ ಮಾಡಿ. ದಮ್ಮು. ಅಯ್ಯಯ್ಯೋ, ದಮ್ಮು. ಹೊಡೀರಿ ಹಂಗೆ ತಗೊಳಕ. ಅಯ್ಯ, ತಗೊಳ್ಳಿ. ಹೊಡೀರಿ. ವೆರಿ ಗುಡ್. That's the way to go. Yeah, fantastic. One up. ಬರ್ತಾ ಇಲ್ಲ, ಎಳಿತಾ ಇದ್ದಾರೆ. ಅಯ್ಯಯ್ಯ, ಇವ್ರೇನು ಫುಟ್ಬಾಲ್ ಆಟ ಆಡ್ತಾ ಇದ್ದಾರಾ ಅಂತ ಅನ್ಸುತ್ತೆ. ತಗೊಳ್ಳಿ. ಅಯ್ಯೋ, ವೆರಿ ಗುಡ್.
ಓಕೆ, ಸೊ ಟಫ್ ಇತ್ತಾ? ಹಾಗೇನಿಲ್ಲ, ಹಾಗೇನಿಲ್ಲ. ಮತ್ತೆ ಏನು 3 ಬೀಳಿಸಿದ್ರಿ? ಅದು ಬೇಕಂತ ಮುಗಿಸಿದ್ದು. ಬೇಕಂದ್ರೆ ಬಿಡಿಸು, ನಿಮ್ಮ ಫ್ರೆಂಡ್ಸ್ ವಿನ್ ಆಗಬೇಕು ಅಂತ. ಅಯ್ಯಯ್ಯೋ, ಎಂಥ ಮಾತು ನಾನು ಕೇಳಿದೆ. ಸೊ ಇವರು ಎಷ್ಟು ಸೆಕೆಂಡ್ ಮಾಡಿದ್ದಾರೆ ಅಂತ ಹೇಳಿದ್ರೆ 31 ಸೆಕೆಂಡಲ್ಲಿ ಸೊ 1 ಚೆರಿ ಹಾಕಿದ್ದೀರಾ. ಸೊ ಫ್ಯಾಂಟಾಸ್ಟಿಕ್, ಥ್ಯಾಂಕ್ ಯು ಸೋ ಮಚ್. ಓಕೆ, ಸೊ ನೆಕ್ಸ್ಟ್ ಯಾರು ಟ್ರೈ ಮಾಡ್ತೀರಿ? ಯಾ, ಸೂಪರ್. ಹಾಯ್, ಯೋರ್ ಗುಡ್ ನೇಮ್? ಹರ್ಷದ್. ಸೊ ಹರ್ಷದ್, ಏನು ಮಾಡ್ತಾ ಇದ್ದೀರಾ? ಸೆಕೆಂಡ್ ಇಯರ್ ಡಿಪ್ಲೊಮಾ. ವಾ, ಸೂಪರ್. ಸೊ ಇದು ಗೇಮ್ ನೋಡಿದ್ರೆ ನಿಮಗೆ ಈಸಿ ಅಂತ ಅನ್ಸುತ್ತಾ? ಇದು ಸಿಲ್ಲಿ, ನಮ್ಗೆ ಹೆಂಗೂ ಆಡ್ಬೋದು ಇದು, ಹಂಗ ಅನ್ಸುತ್ತಾ ನಿಮಗೆ? ಹೌದು, ಸುಲಭ ಇದೆ. ರೆಡಿ, ಸ್ಟಡಿ ಅಂಡ್ ಗೋ. ಸೂಪರ್, ಯೋರ್ ಟೈಮ್. ವೆರಿ ಗುಡ್. ಹೋಗ್ಲಿ. ಸಕ್ಕತ್. ವಾವ್, ಸೂಪರ್. ಒನ್ ಅಪ್. ಏನು ಎಳೀರಿ ಹಂಗೆ. ಓ, ಇವರು ಏನೋ ಎಳಿತಾ ಇದ್ದಾರೆ. ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಇದೆ ಇವರಿಗೆ. 3, ಸೂಪರ್. ಅಂಡ್ ನಾವ್ ಫ್ಯಾಂಟಾಸ್ಟಿಕ್. ಹೋಗ್ಲಿ. ಎಸ್, ಅಂಡ್ ಟೈಮ್. ಸೂಪರ್ ಹರ್ಷದ್, ಸೂಪರ್. ನಿಮ್ಮನ್ನು ನೋಡುವಾಗ ನನಗೆ ಗೊತ್ತೇ ಇರಲಿಲ್ಲ ನೀವು ಇಷ್ಟೊಂದು ಕೆಪಾಸಿಟಿ ಅವರು ಅಂತ ಹೇಳಿ. ಸೊ ಎಷ್ಟು ಟೈಮ್ ಅಂತ ಹೇಳಿದ್ರೆ 27 ಸೆಕೆಂಡ್ಸ್. ಮಾರ್ವೆಲಸ್, ಸೂಪರ್, ಫ್ಯಾಂಟಾಸ್ಟಿಕ್. ಸೊ ನೀವೆಲ್ಲೂ ಹೋಗಬೇಡಿ. ಓಕೆ, ನಮ್ಮ ಲಾಸ್ಟ್ ಕಂಟೆಂಡರ್ ಏನು ಮಾಡ್ತಾರೆ ನೋಡು. 10 ಸೆಕೆಂಡಲ್ಲಿ ಹೊಡಿತಾರ ಅಂತ ನೋಡೋಣ. 10 ಸೆಕೆಂಡಲ್ಲಿ ಹೊಡಿಬೋದಾ ನಿಮ್ಗೆ? ಟ್ರೈ ಮಾಡ್ತೀರಾ? ಹೆಂಗೆ ನಿಮ್ಮ ಫ್ರೆಂಡ್ಸು ಏನು 10 ಸೆಕೆಂಡಲ್ಲಿ ಹೊಡಿತಾರೆ ಇವರು? ನನಗೇನೋ ಡೌಟ್ ಇದೆ. ಹೊಡಿಯಲ್ಲ. ಓಕೆ, ಫೈನ್, ಫ್ಯಾಂಟಾಸ್ಟಿಕ್. ಸೊ ನಿಮ್ಮ ಹೆಸರು? ಸಮೀರ್, ವೆಲ್ ಡನ್, ಸೂಪರ್. ಓಕೆ, ಸಮೀರ್ ಅವರಿಗೆ ನಿಮಗೆ 4 ಚೆರಿ ಇದೆ ಮತ್ತೆ 1 ಕೊಡ್ತಾ ಇದ್ದೀನಿ. ಸಮೀರ್, 3, 2, 1 ಆ್ಯಂಡ್ ಯು ಹ್ಯಾಂಗ್ ಯು ಟೈಮ್. ದ ಲಾಸ್ಟ್ ಕಂಟೆಂಡರ್ ನೋಡುವ, ಇವರು 20 ಸೆಕೆಂಡಲ್ಲಿ ಹೊಡಿತಾರ ಅಂತ. ಇವರು ಹೊಡೆದಂಗೆ ಏನು. ಸೊ ವೆರಿ ಗುಡ್, ಫ್ಯಾಂಟಾಸ್ಟಿಕ್. ಹೋಗ್ಲಿ. ಓಕೆ, ಹೋಗ್ಲಿ, ಹಂಗೆ ಹೋಗ್ಲಿ. ಯೋ, ಸೂಪರ್. ಸೊ ಎಷ್ಟು ಟೈಮ್ ಅಂತ ಹೇಳಿದ್ರೆ 19 ಸೆಕೆಂಡ್ಸ್. ಸೊ ನಿಮಗೆ 1 ಬೀಳ್ಬೇಕಿತ್ತು, ಅದು ಖಂಡಿತ ಇವರಿಗೆ ಸಿಗ್ಬೋದಿತ್ತು ಪ್ರೈಸ್. ಇವತ್ತು ತೊಂದರೆ ಇಲ್ಲ. ಎನಿವೇಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಟ್ರೈಯಿಂಗ್. ಥ್ಯಾಂಕ್ ಯು ಸೋ ಮಚ್. ವೆಲ್, ಇವತ್ತಿನ ಐಸ್ ಕ್ರೀಮ್ ಡೇ ದಿವಸ ನಮ್ಮ ಹ್ಯಾಂಗ್ಯೋ ಅವರು ಸ್ಪಾನ್ಸರರ್ಸ್ ಇದ್ದಾರೆ ಈ ಒಂದು ಕಾರ್ಯಕ್ರಮದ. ಸೊ ನಮ್ಮ ಹರ್ಷದ್ ಅಲ್ವಾ? ಆಶೀರ್. ಓಕೆ, ಆಶೀರ್, ಕಂಗ್ರಾಚ್ಯುಲೇಷನ್. 27 ಸೆಕೆಂಡ್ಸಲ್ಲಿ ಚೆರಿಯನ್ನು ಪಾಸ್ ಮಾಡಿದ್ದಾರೆ. ಸೊ ಅವರಿಗೆ ಶರತ್ ಅವರು, ನಮ್ಮ ಹ್ಯಾಂಗ್ಯೋದು ಮ್ಯಾನೇಜರ್ ಈ ಔಟ್ಲೆಟ್ ಇದು, ಸೊ ಅವರು ಒಂದು ಬಹುಮಾನವನ್ನು ಕೊಡ್ತಾ ಇದ್ದಾರೆ, ಗಿಫ್ಟ್ ಹ್ಯಾಂಪರ್. ಕ್ಲಾಪ್ಸ್ ಪ್ಲೀಸ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಗೈಸ್, ಎಂಜಾಯ್ ದ ಮೂವಿ. ಬಾಯ್. ಥ್ಯಾಂಕ್ ಯು ಸೋ ಮಚ್. ಯೋ, ಓಕೆ, ಬಾಯ್. ಟೇಕ್ ಕೇರ್. ಯಮ್ಮಿ ಹ್ಯಾಂಗ್ಯೋ. ಸೊ ಪ್ರೀತಿಯ ವೀಕ್ಷಕರೇ, ನೋಡಿದ್ರಲ್ವಾ, ವಿಭಿನ್ನವಾದ ಆ್ಯಂಡ್ ವಿಶೇಷ ಶೈಲಿಯ ಐಸ್ ಕ್ರೀಮ್ ಗೇಮ್ಸ್ಗಳನ್ನು ನಾವು ಕಂಡಕ್ಟ್ ಮಾಡಿದ್ವಿ. ಎವ್ರಿಥಿಂಗ್ ರಿಲೇಟೆಡ್ ಟು ಹ್ಯಾಂಗ್ಯೋ ಅಂತ ಹೇಳ್ಬೋದು. ಆ್ಯಂಡ್ ಸಾಕಷ್ಟು ಜನ ಆ್ಯಕ್ಟಿವ್ಲಿ ಪಾರ್ಟಿಸಿಪೇಟ್ ಮಾಡಿದರು. ಆ್ಯಂಡ್ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ಇಲ್ಲಿಗೆ ನಮ್ಮ ಕಾರ್ಯಕ್ರಮ ಮುಗಿಸ್ತಾ ಇದ್ವಿ. ಸೊ ಎಲ್ರಿಗೂ ಕೂಡ ವರ್ಲ್ಡ್ಸ್ ಐಸ್ ಕ್ರೀಮ್ ಡೇಯ ಶುಭಾಶಯಗಳು. ಐ ಹೋಪ್ ಎವ್ರಿಬಡಿ ಈಸ್ ಈಟಿಂಗ್ ಐಸ್ ಕ್ರೀಮ್ ಆ್ಯಂಡ್ ಸೆಲೆಬ್ರೇಟಿಂಗ್ ದಿಸ್ ವರ್ಲ್ಡ್ಸ್ ಐಸ್ ಕ್ರೀಮ್ ಡೇ ಅಂತ ಎನಿಸ್ತಾ ಇದೆ ನಾನು. ಸೊ ಹ್ಯಾಟ್ಸ್ ಆಫ್ ಟು ಹ್ಯಾಂಗ್ಯೋ ಅಂತಲೂ ಕೂಡ ಹೇಳ್ಬೋದು, ಬಿಕಾಸ್ ಆಫ್ ದ ಅಫಿಷಿಯಲ್ ಪಾರ್ಟ್ನರ್ಸ್ ಟುಡೇ ಆಫ್ ದಿಸ್ ಕಾರ್ಯಕ್ರಮ ಅಂತ ಹೇಳ್ಬೋದು. ಸೊ ಫೈನಲಿ ದಿಸ್ ಇಸ್ ವಿನೀತ್ signing off from this program. Until then, bye bye, take care and stay tuned to Spandana.